ಉದ್ಘಾಟನಾ ಕಾರ್ಯಕ್ರಮ ಶುರುವಾಗುತ್ತೆ. ಈ ಪ್ರಾರ್ಥನೆಯನ್ನು ನಡೆಸಲಿಕೊಡ್ಲಿಕ್ಕಿದ್ದಾರೆ ಕುಮಾರಿ ಪ್ರಿಯದರ್ಶಿನಿಯವರು. ಗಜವದನ ಪಾಲಿಸೋ ಪಾಲಿಸೋ ಗಜವದನ ಪಾಲಿಸೋ, ತ್ರಿಜಗದೊಡೆಯ ಶ್ರೀ ಭುಜಗಭೂಷಣ, ತ್ರಿಜಗದೊಡೆಯ ಶ್ರೀ ಭುಜಗಭೂಷಣ, ಗಜವದನ ಪಾಲಿಸೋ ಪಾಲಿಸೋ ಗಜವದನ ಪಾಲಿಸೋ. ಭಕ್ತಿಯೊಳ್ ಭಜಿಪೆನು ರಕ್ತಾಂಬರಧರ, ಮುಕ್ತಿ ಪಥವ ತೋರು ಶಕ್ತಿ ಸ್ವರೂಪನೆ. ಭಕ್ತಿಯೊಳ್ ಭಜಿಪೆನು ರಕ್ತಾಂಬರಧರ, ಮುಕ್ತಿ ಪಥವ ತೋರು ಶಕ್ತಿ ಸ್ವರೂಪನೆ. ಗಜವದನ ಪಾಲಿಸೋ ಪಾಲಿಸೋ ಗಜವದನ ಪಾಲಿಸೋ, ಗಜವದನ ಪಾಲಿಸೋ ಪಾಲಿಸೋ ಗಜವದನ ಪಾಲಿಸೋ. ಇಲ್ಲೊಂದು ಆಟೋ ನಿಲ್ದಾಣ ಆಗಬೇಕು ಅನ್ನೋಗಿತ್ತು. ಅದಕ್ಕೋಸ್ಕರ ಅವರು ಈ ಬಗ್ಗೆ ಪ್ರಯತ್ನ ಮಾಡ್ತಾ ಇರುವಾಗ ಹುಡುಕುವ ಬಳ್ಳಿ ಕಾಲಿಗೆ ಸಿಕ್ಕಿದ ಹಾಗೆ ರಮೇಶರು ಮುಂದಾಗಿ ತಾನಿದನ್ನು ನಿರ್ಮಾಣ ಮಾಡಿಕೊಡ್ತೇನೆ ಅಂಥೇಳಿ ಅವರೆಲ್ಲ ಸಮಸ್ಯೆಯನ್ನು ಏಕಕಾಲದಲ್ಲಿ ಪರಿಹಾರ ಮಾಡಿದರು. ಅವರು ಯಾವಾಗ ಆ ಒಂದು ಮಾತನ್ನು ಹೇಳಿದರೋ ಅದಾಗ 1 ತಿಂಗಳದೊಳಗೆ ಈ ಆಟೋ ನಿಲ್ದಾಣ ಶುರುವಾಗಿದೆ. ಈ ಒಂದು ಶುರುವಾಗಿ ಮುಕ್ತಾಯಗೊಂಡು ಇವತ್ತು ನಾವು ಉದ್ಘಾಟನಾ ಸಮಾರಂಭದಲ್ಲಿದ್ದೇವೆ. ಈ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರನ್ನು, ಅತಿಥಿ ಅಭ್ಯಾಗತರನ್ನು ತಮ್ಮೆಲ್ಲರನ್ನು ಸ್ವಾಗತಿಸಲಿಕ್ಕಿದ್ದಾರೆ ರಿಕ್ಷಾ ಚಾಲಕ ಮಾಲಕ ಸಂಘದ ಅಧ್ಯಕ್ಷರಾದಂತಹ ಪ್ರೀತಿಯ ಬಂಧುಗಳೇ, ಅಜರಿನಲ್ಲಿ ಸಾರ್ವಜನಿಕರ ಅನುಕೂಲವಾಗುವುದಕ್ಕೆ ನಮ್ಮ ಬಹುದಿನಗಳ ಕನಸಾಗಿತ್ತು. ಅದು ಇಂದು ಸೌಂದರ್ಯ ರಮೇಶ್ ಅವರ ಉದಾರ ಕೊಡುಗೆಯೊಂದಿಗೆ ಸಾಕಾರಗೊಂಡು ಇಂದು ಉದ್ಘಾಟನೆಗೊಳ್ಳಲಿದೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತೇನೆ. ರಿಕ್ಷಾ ಪಾರ್ಕನ್ನು ಉದ್ಘಾಟಿಸಲು ಆಗಮಿಸಿದಂಥ ಶ್ರೀ ಕ್ಷೇತ್ರ ಕಟೀಲಿನ ಅರ್ಚಕರಾದ ಅನಂತಪದ್ಮ ಅಸಣ್ಣರು ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಚಿಕ್ಕ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ಸುರೇಶ್ ರಾವ್ ಇವರು ಇತ್ತೀಚೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಕಟೀಲಿನ ಹೆಮ್ಮೆಯ ಸುಪುತ್ರರು, ಕಟೀಲಿನ ಅಭಿವೃದ್ಧಿ ಅಪಾರ ಕೊಡುಗೆ ನೀಡಿದ ಮಾನ್ಯರು. ಇವರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ಸೌಂದರ್ಯ ರಮೇಶ್ ರಿಕ್ಷಾ ಪಾರ್ಕನ್ನು ಸುಸಜ್ಜವಾಗಿ ನಿರ್ಮಿಸಿಕೊಟ್ಟು ಮಾನ್ಯರು. ಇವರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಆಮಂತ್ರಣದ ಮೇರೆಗೆ ಆಗಮಿಸಿದ ಎಲ್ಲ ನಾಗರಿಕರಿಗೂ ರಿಕ್ಷಾ ಮಾಲೀಕರ ಪರವಾದ ಪತ್ರಕರ್ತರನ್ನು ತಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಈಗ ವಿದ್ಯುಕ್ತವಾಗಿ ದೀಪ ಬೆಳಗುವುದರ ಮೂಲಕ ಈ ಒಂದು
ರಿಕ್ಷಾ ಪಾರ್ಕನ್ನು ಉದ್ಘಾಟಿಸಿಕೊಡಬೇಕಾಗಿ ವೇದಮೂರ್ತಿ ಅನಂತ ಪದ್ಮನಾಭ ಹಸ್ರಣ್ಣ ಅವರಲ್ಲಿ ಕೇಳ್ಕೊಳ್ತೇವೆ. ವ್ಯವಸ್ಥಿತ ರೂಪವನ್ನು ತಳೆದು ನಮ್ಮೆದುರಿಗೆ ನಿಂತಿದೆ. ಇದಕ್ಕೆ ಸುಮಾರು 1.1 ಲಕ್ಷ ರೂಪಾಯಿ ಖರ್ಚಾಗಿರಬಹುದು. ಅದೆಲ್ಲವನ್ನು ಕೂಡ ಒದಗಿಸಿ ಅತಿ ಶೀಘ್ರವಾಗಿ ಈ ಕಟ್ಟಡವನ್ನು ಅಥವಾ ಈ ಒಂದು ರಿಕ್ಷಾ ಪಾರ್ಕನ್ನು ನಿರ್ಮಾಣ ಮಾಡಿಕೊಟ್ಟಂತಹ ರಮೇಶರಿಗೆ ಎಲ್ಲರ ಪರವಾಗಿ ಅಭಿವಂದನೆಯನ್ನು ಹೇಳ್ತಾ, ಇವತ್ತನ್ನು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿ ಉದ್ಘಾಟಿಸಿದಂತಹ ಅನಂತ ಪದ್ಮನಾಭ ಹಸ್ರಣ್ಣವರು ಆಶೀರ್ವಚನ ನುಡಿಗಳ ಮೂಲಕ ನಮ್ಮೆಲ್ಲರನ್ನು ಕೂಡ ಪ್ರೋತ್ಸಾಹಿಸಿ ಮಲ್ಲ ಸಹೃದಯ ಪುಣಂಜನೋ ಸೌಂದರ್ಯ ರಮೇಶರೇ, ಅಂಜನೆ ಭಾಸ್ಕರ ಭಟ್ರೆ, ಅಂಜನೆ ಲಕ್ಷ್ಮಣನ್ರೆ, ಜೋಸಫರೇ, ಅಂಜನೆ ಮಾತಾ ರಿಕ್ಷಾ ಮಾಲೀಕ ಸಂಘದ ಮಾತಾ ಪದಾಧಿಕಾರುಲೆ, ಅಂಜನೆ ನಿರಿತ್ನ ಬಂಧುಲೆ, ಇನಿ ಮನೆ ಎಡ್ಡೆ ಕೆಲಸ ಊರು ಅಭಿವೃದ್ಧಿಯ ಒಂದು ಪೋಡು ಅವನಾಗ ಮಾತ್ರ ಆ ಊರಿಗೂ ಹೆಚ್ಚಿದ ಮಹತ್ವತೆ ಬರ್ಬೋದು. ನಮ್ಮ ಸೌಂದರ್ಯ ರಮೇಶರು ಕಟೀಲಿದ್ದ ಒಂದು ಮಲ್ಲು ಭವ್ಯ ಒಂಜಿನ ಹೋಟೆಲು ಉದ್ಯಮನ ಆರಂಭ ಮಲ್ತು ಕಟೀಲಿಗೆ ಒಂದು ಸೌಂದರ್ಯ ಕೊಡ್ತಾರೆ. ಅಂಜನೆ ಇನಿ ಡಾಕ್ಟರ್ ಸುರೇಶ್ ರಾಯರು ಈತು ಮಲ್ಲ ನಂಗೆ ಗ್ರಾಮೀಣ ಪ್ರದೇಶಡು ಈತು ಮಲ್ಲ ಒಂದು ಹಾಸ್ಪಿಟಲೇ ಇಚ್ಚಿ ಅಂಜಿನ ಹಾಸ್ಪಿಟಲ್ನ ಕೊರತು ಅಂಜಿನ ಒಂದು ಮಹನೀಯ ತನ್ನ ಪುಟ್ಟದ ಊರುಡು ಈತ ಮಲ್ಲ ಹಾಸ್ಪಿಟಲ್ನ ಕೊರದು ಐಟ್ ನನ್ನ ಎಲ್ಲ ಅಂಜಿ ICUಲ ಆರಂಭ ಹಾಕೊಂಡು ಅಂಚನೆ ಈ ಡಯಾಬಿಟೀಸ್ ಪೇಷಂಟ್ಗೆ ಡಯಾಲಿಸಿಸ್ಲ ಆರಂಭ ಅಂದರೆ ಒಂದು ಕಿಡ್ನಿ ಪೇಷಂಟ್ ಡಯಾಲಿಸಿಸ್ಲ ಆರಂಭ ಹಾಕೊಂಡು ಅಂಜಿನ ಒಂಜಿ ಮಲ್ಲು ಕಾರ್ಯಕ್ಷೇತ್ರ ಅದು ಮುರಿದು ಬರ್ರೆ ಸಾಧ್ಯತೆ ಅಂಜು ಉಪ್ಪುನು ಒಂಜಿ ಆಸ್ಪತ್ರೆ ಅದು ಮುರಿದು ಬರ್ಪುಂಡು ಅಂಜಿನೋ ಗ್ರಾಮೀಣ ಪ್ರದೇಶಕ್ಕೂ ಮಲ್ಲ ಆಸ್ಪತ್ರೆಯನ್ನು ಕೊರಂಜನ ಡಾಕ್ಟರ್ ಸುರೇಶ್ ರಾಯ್ ಐತ ಕೈತೊಲೆ ಜನಕ್ಲೆ ಪೂರ ಅಂಚಿಂಚಿ ಏರೆಗೆ ರೋಗಿಲು ಬರ್ಬೇರೆ ರೋಗಿಲೆಗೆ ಅಂಚಿಂಚಿ ಪೋಡುಂದ ಅಂಡ ಒಂಜಿ ಮಾಧ್ಯಮ ದಾದವಂಡ ಇತ್ತೆ ದಾವಣ್ಣ ಹೆಚ್ಚಿದಾಕು ನಡಪುನಾಗ ಭಾರಿ ಕಡಿಮೆ. ಅವನಾಗ ಪ್ರತಿಯೊರಿಯಗಲ ವಾಹನದ ಅವಶ್ಯಕತೆ ಮಸ್ತು ಉಂಡು. ಅವನಾಗ ಸಾಮಾನ್ಯ ಜನಕಲೆಗಳ ಪೋಡುಂದಾಣಂದಾಣ ರಿಕ್ಷನೇ ಅತ್ಯಂತ ಸಾಧ್ಯತೆ ಒಪ್ಪುಣು. ಕೆಲವು ಸಪೂರದ ಜಾಗ ಒಪ್ಪುಣು ಕಾರ್ಲ ಕೆಲಸ ಹತ್ತಿ ಪೋರೆ ಆಪ ರಿಕ್ಷೆಗೆ ಮಾತ್ರ ಪೋರೆ ಆಪುಣು. ರಿಕ್ಷೆ ಎಂಚಾಂಡಲ್ಲಿ ಹೋದು ಕೋಡಿ ಮುಟ್ಟರ ಸಾಧ್ಯತೆ ಆಪುಣು. ಅಂಚನೆ ಆನಿಟ್ಟಿಡು ರಿಕ್ಷೆ ಬಂದ್ಪೋಣು ಅತ್ಯಂತ ಅವಶ್ಯನೀಯವಾಂಚನು ನಂಗೆ ಗಮನಗ ಉಪ್ಪುಣ ಅಂಚನು ಒಂಜಿ ಸಾಧನವು ಅಂಚನು ನೀ ಮಾತು ಎಡ್ಡೆ ಕೆಲಸ ಮಲ್ತೇರು ದಾ ಬಂಡ ಆಕಲು ಪ್ರಯತ್ನ ಮಲ್ತೇಕ್ ಸೌಂದರ್ಯ ರಮೇಶರು ಕೈಗುಡಿಸಾಯರು ದಾ ಬಂಡ ನಿಖಲೆ ಎಂಕಲು ಇಲ್ಲ ಬಂದಾಗಲಿ ಭರವಸೆ ಕೊರದು ಇನಿ ಎಡ್ಡೆ ಆಕಲ ಪಾಪ ಕಾಂಡೆದ್ದು ಬಯ್ಯ ಮುಟ್ಟ ಬೆನ್ಪೇರು ದೊಂಬುಡೆ ಇತ್ತಿನಿಂದ ಅಂಡ ಆಕಲಿಗೆ ಜೀವನ ಕಷ್ಟ ಆವಣ ಐಕೆ ಒಂಜಿ ತಂಗುದಾಣ ಬೋಡ ಆವಣು ಅಪನಾಗ ಅಂಜಿನ ತಂಗುದಾಣ ಸಹಿತವಾದ ಆಗಲೇ ಒಂಜಿ ಪಾರ್ಕದ ವ್ಯವಸ್ಥೆಯನ್ನು ಸೌಂದರ್ಯ ರಮೇಶರು ಮಲ್ತು ಕೊಡ್ತೇರೆ. ನಿಜವಾದ ಆ ಸ್ತುತ್ಯರ ಬಾ ಇಂಜಿನ ಕೆಲಸ ಅವ್ರ ಊಳ ಕೇಂಡಲ ಮೂರು ಕಟೀಲ್ದಾಗಲು ಇಂಜಿನ ಕೇಂಡಲ್ಲ ಹತ್ತು ಬಣ್ಣ ಅರತ್ತಾರೆ ಪ್ರತಿಯೊಂದು ವಿಷಯಕ್ಕೆ ತನ್ನನ್ನು ಪೂರ್ಣವಾದ ಸ್ಪಂದನ ಕೊಡ್ಪಣ ಅಂಚನು ರಮೇಶರು ಅಂಚನೆ ಡಾಕ್ಟ್ರಲ್ಲ ಅಂಚನೆ ಮಾತಾ ಇಡೀ ಸಮಾಜಗೂ ತನ್ನದ್ದು ಆಪಣ ಕೊಡುಗೆ ನಮ್ಮ ಇಡೀ ಶಾಲೆನೇ ಈತು ಒಂಜಿ ವೈಭವ ರೀತಿಡು ನಡಪಾವರೆ ಅವ್ರನ್ನ ಮಲ್ಲೋ ಕೊಡುಗೆ ದಾನ ಆರ್ನ ಉಂಡು दा बंड कॉलेज कावड जूनियर कॉलेज कावड हई स्कूल कावड अंचने प्रैमरी कावड अर्न कोडिगे मस्त उंडु अंचने आत मात्र आता अंदे इनी मल्ल हास्पिटल कोड्तेरे अंच आकलो सहयोगडु इनी ई कटीलम्मन जागड निकलो मल्दर मस्त ई जाय नदे ई अजारु वृद्धियानक्कामुनु
ಕಟೀಲ್ ಐಟು ವೃದ್ಧಿ ಅವೊಂದಿಜ್ಜೆ ಅಡೆ ಜಾಗಕ್ಕೆ ಭಾಳ ಕಡಿಮೆ ಉಂಡು ಇಂಚೆ ವೃದ್ಧಿ ಅವಡು ಇದು ಕಿನ್ನಿಗೋಡು ಏತು ಮಲ್ಲೋ ಊರು ಅದು ಬೆಳೆತಂದು ಅವಡು ಏತು ಬ್ಯಾಂಕುಲು ಉಂಡು ಅಂಚನೆ ನಮ್ಮ ಕಡ್ಡೀಲುಗಳ ಅವೇ ರೀತಿ ಇಂಚ ಬೆಳಗಂಡ ಮಾತ್ರ ಐಟೆ ಇಂಚ ರಿಕ್ಷಾ ಪಾರ್ಕ್ ಜನಗಳು ಸೇರೋಣಂಚನ ಒಂಜಿ ವ್ಯವಹಾರ ಕ್ಷೇತ್ರ ಪೂರ ಆನಂದ ಅಂಡ ಇಡೀ ಊರೇ ಎಡ್ಡೆ ಅವರ ಸಾಧ್ಯ ಆಪಣಿ ಅಂಚಿನ ಒಂಜಿ ಕಾರ್ಯ ಒಂದು ಆರಂಭದ ಕಾರ್ಯ ಈ ಪೇಟೆ ಬೆಳಗುಣ ಕಾವಡು ನನ್ನಾತ ಮೂಲು ಭಕ್ತರನ್ನಾಗಲೇ ಅನುಕೂಲ್ಯ ತಿಕ್ಕಡೆ ಬಂದು ಕಟೀಲಮ್ಮನ ಪ್ರಾರ್ಥನೆ ಮಲ್ತೊಂದು ನಿಖಲಿಗೆ ಮಾತ ರಿಕ್ಷಾ ಚಾಲಕ ವರ್ಗರಿಗೆ ಮಾತ ಸಮಾಜಗೂ ಎಡ್ಡೆ ಕೊಡುಗೆರೊಪ್ಪುಣಂಜಿನೋ ಸೌಭಾಗ್ಯ ನಿಖಲೆ ತಿಕ್ಕಡು ಮಾತ ನಿಖಲೆ ಶ್ರೇಯಸ್ಸಾವಡು ಮಲ್ಲೋ ರಿಕ್ಷಾ ಪಾರ್ಕ್ ಅದೊಂದು ಬೆಳೆಯಡು ಬಂದು ಕಟೀಲಮ್ಮನ ಪ್ರಾರ್ಥನೆ ಮಲ್ತೊಂದು ಎನ್ನ ಪಾತ್ರನು ಪಾರ್ಕ್ ಆರಂಭ ಮಾಡಬೇಕಾದ್ರೆ ಒಂದು 20 ಫೀಟ್ ಉದ್ದದ ರಿಕ್ಷಾ ಪಾರ್ಕನ್ನು ನಿರ್ಮಾಣ ಮಾಡಬೇಕು ಅಂತಾಯಿತು. ಆಗ ಇಲ್ಲಿ ಆ ರಿಕ್ಷಾ ಬಂಧುಗಳು ನನ್ನ ಹತ್ರ ತುಂಬ ಚಿಕ್ಕದಾಗತ್ತಲ್ಲ, ಒಂದು ಮಾತು ಕೇಳೋಣ ಅಂತ ಕೇಳಿದ್ರು. ಬನ್ನಿ ಹೋಗು ಕೇಳೋಣ ಅಂದ ತಕ್ಷಣ ಎಷ್ಟು ಬೇಕು ಹಿಡಿದು 30 ಫೀಟಾರು ಬೇಕಲ್ಲ ಅಂತಂದು ಸರಿ ತಕ್ಷಣ ಫೋನ್ ಮಾಡಿ 20 ಇದ್ದದನ್ನು 30 ಮಾಡಿ ನಮ್ಮ ನಿರ್ಮಾಣ ಮಾಡಿ ನಮಗೆ ರಮೇಶ್ ಈಗ ಕೊಟ್ಟಿದ್ದಾರೆ. ಅದ್ರ ಉದ್ಘಾಟನೆ ಆಗ್ತಾ ಇದೆ. ಬರೀ ರಿಕ್ಷಾ ಪಾರ್ಕ್ ಉದ್ಘಾಟನೆ ಇದು ರಮೇಶ್ರ ಮನಸ್ಸಿನಲ್ಲಿಲ್ಲ. ನಾವು ಈಚೆ ಪಕ್ಕದಲ್ಲಿ ಆಸ್ಪತ್ರೆ ಇದೆ, ಹೋಟೆಲ್ ಇದೆ, ಮಧ್ಯದಲ್ಲಿ ರಿಕ್ಷಾ ಪಾರ್ಕ್ ಇದೆ. ಇದರೆಲ್ಲದರ ಜೊತೆಗೆ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ಊರಿಗೆ ಅತ್ಯಂತ ಅಪೂರ್ವವಾದ ಕಿರೀಟ ಸ್ವರೂಪಿಯಾದಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತಂದುಕೊಟ್ಟು ಸುರೇಶ್ ರಾಯರಿದ್ದಾರಲ್ಲ, ಅವ್ರನ್ನ ಕರಿಬೇಕು. ರಿಕ್ಷಾ ಬಂಧುಗಳು ಮತ್ತು ನಾವೆಲ್ಲರೂ ಸೇರಿ ಅವರನ್ನು ನಮ್ಮ ಹೃತ್ಪೂರ್ವಕವಾಗಿ ಅವ್ರನ್ನ ಅಭಿನಂದಿಸಬೇಕು, ಹಾಗೆ ಅವ್ರನ್ನ ಕರಿಬೇಕು ಅಂತ ಕೇಳಿದಾಗ ಸುರೇಶ್ ರಾಯರನ್ನ ಕೇಳಿದ್ವಿ. ಸುರೇಶ್ ರಾಯರು ನಿನ್ನೆ ಅವರಿಗಾಗಲಿಲ್ಲ, ಇವತ್ತು 11 ಗಂಟೆಗೆ ಅವ್ರು ಹೊರಡೋರು. ಈ ತುರ್ತು ಸಮಯದ ಮಧ್ಯದಲ್ಲಿಯೂ ಕೂಡ ನಮ್ಮ ಜೊತೆಗಿದ್ದು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸಮಾರಂಭದ ಮೊದಲು ಆ ರಿಬ್ಬನನ್ನು ಉದ್ಘಾಟನೆ ಮಾಡಿ ಪ್ರವೇಶ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮುಖ್ಯ ಅತಿಥಿಗಳು. ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಾರೆ. ಕಟೀಲಿನ ಶ್ರೀ ದುರ್ಗಾ ಪರಮೇಶ್ವರಿಯನ್ನು ಸ್ಮರಿಸುತ್ತಾ ಹಾಗೂ ನಮ್ಮ ಮುಂಬಯಿಯ ಗೋಕುಲದ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ಮರಿಸುತ್ತಾ ನನ್ನ 2 ವಿಷಯಗಳನ್ನು ನಿಮ್ಮ ಮೇಲೆ ಮುಂದಿಡ್ತೇನೆ. ಕಟೀಲು ಒಂದು ದೊಡ್ಡ ಮಾದರಿ ಒಂದು ಹಳ್ಳಿ ಆಗಬೇಕು. ನಮ್ಮ ಇಡೀ ಭಾರತ ದೇಶದಲ್ಲಿ ಕಟೀಲು ಆದಷ್ಟು ಮುಂದೆ ಬಂದು ಬೆಳಗಬೇಕು. ಅದೇ ನಮ್ಮೆಲ್ಲರ ಇಚ್ಛೆ. ಆದಷ್ಟು ಜನ ಅದು ಒಬ್ಬರಿಂದ ಆಗುವ ಕೆಲಸ ಅಲ್ಲ, ಇಬ್ಬರಿಂದ ಆಗುವ ಕೆಲಸ ಅಲ್ಲ. ನಾವೆಲ್ಲ ಒಟ್ಟು ಕೂಡಿ ಕಟೀಲನ್ನು ಮುಂದೆ ತರಬೇಕು ಎಂದು ಎಲ್ಲರ ಉಸಿರಿನಲ್ಲಿ ಅದು ಬಂದ ಕೂಡಲೇ ಮಾತ್ರ ಅದು ಆಗಲಿಕ್ಕೆ ಸಾಧ್ಯ. ಯಾಕಂದರೆ ಒಳ್ಳೊಳ್ಳೆ ಹಳ್ಳಿಗಳು ತುಂಬ ಇದೆ. ಅದರಲ್ಲಿ ನಾವು ಶ್ರೇಷ್ಠರು ಅಂತ ಹೇಳ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬ ಜನರ ಮನಸ್ಸಿನಲ್ಲಿ ಕೂಡ ಭಾವನೆ ಇರಬೇಕು. ಕಟೀಲು ಇಡೀ ಭಾರತ ದೇಶದಲ್ಲಿ ಒಳ್ಳೆಯದಾಗುವಾಗ ಹೇಗೆ ಮಾಡ್ಬೋದು, ನಾನು ಹೇಗೆ ಮಾಡ್ಬೋದು, ನಾನು ಏನು ಕೊಡ್ಬೋದು, ನಾನು ಹೇಗೆ ನನಗೇನು ಸಿಗ್ತದೆ ಅಂತಲ್ಲ, ನಾನು ಏನು ಕೊಡ್ಬೋದು ಈ ಹಳ್ಳಿಗೆ ಅಂತೇಳಿ ಆ ಭಾವನೆ ಬಂದರೆ ಅದು ಆದಷ್ಟು ಬೇಗದಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ಮಾದರಿ ಹಳ್ಳಿಯಾಗಿ ಆಗ್ಬೋದು ಅಂತ ನಮ್ಗೆ ಕಾಣ್ತಾ ಇದೆ. ಕಾರಣ ಕಟೀಲಲ್ಲಿ ಈಗಾಗಲೇ ಹಲವಾರು ಒಳ್ಳೆ ಕೆಲಸಗಳಾಗ್ತಾ ಉಂಟು. ನಮಗೆ ಅದರ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ, ಅದು ಎಷ್ಟು ಒಳ್ಳೆಯದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಕಟೀಲಲ್ಲಿ ಇಷ್ಟು ಒಳ್ಳೆ ದೇವಿ ಕೂತ್ಕೊಂಡಿದ್ದಾಳೆ. ಲೋಕದಿಂದ ಬೇರೆ ಬೇರೆ ಕಡೆಗಳಿಂದ ಜನರು ಬರ್ತಾ ಇದ್ದಾರೆ. ಕಟೀಲಿನಲ್ಲಿ ಒಳ್ಳೆ ರೀತಿಯ ಅನ್ನದಾನ ಆಗ್ತಾ ಉಂಟು. ಕಟೀಲಲ್ಲಿ ಒಳ್ಳೆ ರೀತಿಯ ವಿದ್ಯಾಸಂಸ್ಥೆಗಳು ಆಗ್ತಾ ಇದೆ. ಇನ್ನಷ್ಟು ಮುಂದೆ ಬರಬೇಕು ಅದು ಕೂಡ. ಹಾಗೆ ಕಟೀಲಿಗೆ ಬೇಕಾದ ಒಂದು ಒಳ್ಳೆಯ ಹಾಸ್ಪಿಟಲ್ ಕೂಡ ನಮ್ಮ ದೇವರ ಅನುಗ್ರಹದಿಂದ ನಮ್ಮ ಕೈಯಲ್ಲಿ ಆಗ್ತಾ ಇದೆ. ಅದನ್ನು ಇಡೀ ಭಾರತ ದೇಶದಲ್ಲಿಯೇ ಇಂಥ ಒಂದು ಸಣ್ಣ ಹಳ್ಳಿ 10,000 ಜನರಿರುವ ಒಂದು ಹಳ್ಳಿಯಲ್ಲಿ ಇಷ್ಟು ಒಳ್ಳೆಯ ಒಂದು ಹಾಸ್ಪಿಟಲ್ ಇಡೀ ಭಾರತ ದೇಶದಲ್ಲಿ ಬೇರೆ ಎಲ್ಲಿಯೂ ಇಲ್ಲದಂತೆ ನಾವು ಮಾಡಿಕೊಡ್ತೇವೆ ಅಂತೇಳಿ ಮೊನ್ನೆ ನಮಗೆ ಭರವಸೆ ಕೊಟ್ಟಿದ್ದಾರೆ ಮಣಿಪಾಲದ HS ಬಲ್ಲಾಳರು. ಇಷ್ಟೆಲ್ಲ ಒಳ್ಳೆ ರೀತಿಯಲ್ಲಿ ಆಗುವಾಗ ಯಾಕೆ ನಾವು ನಂಬರ್ 1 ಆಗಬಾರ್ದು? ಅದಕ್ಕೆ ಸರಿಯಾಗಿ ಇವತ್ತು ರಮೇಶ್ರವರು ಆಸ್ಪತ್ರೆಯ ಬದಿಯಲ್ಲಿ ಒಂದು ಒಳ್ಳೆಯ ರಿಕ್ಷಾ ಸ್ಟ್ಯಾಂಡನ್ನು ಕೂಡ ಮಾಡಿಕೊಟ್ರು. ಇಂಥದ್ದನ್ನು ಎಲ್ಲ ಇದು ನನ್ನ ಬದಿಯಿಂದ ಇರಲಿ, ನನ್ನಿಂದ ಕೊಡ್ತೇನೆ, ನನ್ನಿಂದ ಆಗಲಿ ಅಂತೇಳಿ ಎಲ್ಲ ಜನರ ಮನಸ್ಸಿನಲ್ಲಿ ಬಂದರೆ ಕಟೀಲೊಂದು ರಾಮರಾಜ್ಯ ಆಗಲಿಕ್ಕೆ ಸಾಧ್ಯ ಇಲ್ವಾ?
ಅದನ್ನೇ ನಾವೆಲ್ಲ ವಿಚಾರ ಮಾಡಬೇಕು, ಆಲೋಚನೆ ಮಾಡಬೇಕು. ಆದಷ್ಟು ಬೇಗ ಕಟೀಲಲ್ಲಿ ಎಲ್ಲ ಅಭಿವೃದ್ಧಿ ಆಗಲಿ ಅಂತ ನಾವು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಕ್ರಮ ಇದೆ. ಒಂದು, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂತಹ, ಇನ್ನೊಂದು ತುಂಬ ಖಾಸಗಿ ಕಾರ್ಯಕ್ರಮ. ತಾವು ಬಿಸಿಲಲ್ಲಿ ನಿಲ್ಲಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತಮಗೋಸ್ಕರ ಮತ್ತು ಇಲ್ಲಿ ಬರುವಂತಹ ಅನಾರೋಗ್ಯದ ವ್ಯಕ್ತಿಗಳಿರ್ಬೋದು, ವಿದ್ಯಾರ್ಥಿಗಳಿಗೋಸ್ಕರ ಈ ರಿಕ್ಷಾ ಪಾರ್ಕನ್ನು ನಿರ್ಮಾಣ ಮಾಡಿಕೊಟ್ಟಂತಹ ಸೌಂದರ್ಯ ರಮೇಶ್ರಿಗೆ ಖಾಸಗಿಯಾಗಿ ಇಲ್ಲಿಯ ರಿಕ್ಷಾ ಬಂಧುಗಳು ಅವ್ರನ್ನ ಅಭಿನಂದಿಸುವಂತಹ 2 ಕಾರ್ಯಕ್ರಮ ಇದೆ. ಅದರ ಪೂರ್ವದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಒಂದೊಂದು ಗುಲಾಬಿ ಹೂವನ್ನು ಕೊಟ್ಟು ಅವ್ರನ್ನ ಮತ್ತೊಮ್ಮೆ ಸಮಾರಂಭದಲ್ಲಿ ಉಪಸ್ಥಿತರುವಂತೆ ಕೇಳ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಉದ್ಘಾಟನೆ ಮಾಡಿದಂತಹ ಅನಂತ ಪದ್ಮನಾಭಾಸನರವರಿಗೆ ಮಾಧವ ಸಫಲಿಗ ಇವರು ಹೂವನ್ನು ಕೊಟ್ಟು ಅವರನ್ನು ಗೌರವಿಸಬೇಕು. ಮುಖ್ಯ ಅತಿಥಿಗಳಾದ ಶ್ರೀ ಸುರೇಶ್ ರಾವ್ ಇವರಿಗೆ ಹರೀಶ್ ಶೆಟ್ಟಿ ಇವರು ಹೂವನ್ನು ಕೊಟ್ಟು ಅವರನ್ನು ಗೌರವಿಸಬೇಕು. ಅದೇ ರೀತಿ ಸಮಾರಂಭದ ಅಧ್ಯಕ್ಷರಾದಂತಹ ಸೌಂದರ್ಯ ರಮೇಶ್ ಇವರಿಗೆ ಮಂಜುನಾಥ ಇವರು ಹೂವನ್ನು ಕೊಟ್ಟು ಅವರನ್ನು ಗೌರವಿಸಬೇಕು. ಹಾಗೆ ನಮ್ಮ ರಿಕ್ಷಾ ಸಂಘದ ಅಧ್ಯಕ್ಷರಾದಂತಹ ಲಕ್ಷ್ಮಣ ಮೌಲ್ಯ ಅವರಿಗೆ ಭಾಸ್ಕರ್ ಇವರು ಹೂವನ್ನು ಕೊಡಬೇಕು. ಅದೇ ರೀತಿ ಜೋಸೆಫ್ ನಮ್ಮ ಜೊತೆಗಿದ್ದಾರೆ, ಅವರಿಗೆ ಶ್ರೀಧರ್ ಮೌಲ್ಯ ಹೂವನ್ನು ಕೊಟ್ಟು ಅವರನ್ನು ಸ್ವಾಗತಿಸಬೇಕು. ವಂದನೆ ಕಾರ್ಯಕ್ರಮ ಇದೆ. ಮೊದಲು ಸೌಂದರ್ಯ ರಮೇಶ್ ಹಾಗೂ ರಿಕ್ಷಾ ಪಾರ್ಕಿನ ಎಲ್ಲ ಸದಸ್ಯರು ಮತ್ತು ನಾವೆಲ್ಲರೂ ಸೇರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಂದುಕೊಡುವುದರ ಮೂಲಕ ಕಟೀಲಿಗೆ ಇನ್ನೊಂದು ಸಾಧನೆಯ ಗಿರಿಯನ್ನು ಮೂಡಿಸಿದಂತಹ ಡಾಕ್ಟರ್ ಸುರೇಶ್ ರಾವ್ರಿಗೆ ಅಭಿನಂದನೆ. ಇದು ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡೋಣ ಅಂತ ಕೇಳಿಕೊಳ್ತೇನೆ. ರಾಜ್ಯೋತ್ಸವಿ ಪ್ರಶಸ್ತಿ ವಿಜೇತರಾದಂತಹ ಶ್ರೀ ಸುರೇಶ್ ರಾವ್ ಇವರಿಗೆ ವೇದಿಕೆಯಲ್ಲಿರುವ ಹಾಗೂ ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂತಹ ಗಣ್ಯರೆಲ್ಲರೂ ಕೂಡ ಫಲ ಪುಷ್ಪ ಶಾಲನ್ನು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಸಾರ್ವಜನಿಕರಾಗಿ ನಾವು ಕೇಳಿಕೊಳ್ಳೋದಿಷ್ಟೇ, ಓಂ ಭೂಹು ಮೃತ್ಯುರ್ನಶ್ಯತ್ವಾಯುರ್ವರ್ಧತಾಂ, ಭುವಃ ಮೃತ್ಯುರ್ನಶ್ಯತ್ವಾಯುರ್ವರ್ಧತಾಂ, ಸುವಃ ಮೃತ್ಯುರ್ನಶ್ಯತ್ವಾಯುರ್ವರ್ಧತಾಂ, ಭೂರ್ಭುವಸ್ಸುವಃ ಸಕಲ ಕಂಟಕಮಪ ಮೃತ್ಯುರ್ನಶ್ಯತ್ವಾಯುರ್ವರ್ಧತಾಂ. ಶ್ರೀರ್ಮೇ ಭಜಟಿ ಸಂಪತ್ತನ್ನು ಕೊಡಲಿ. ಇವರ ಮೂಲಕ ಸಮಾಜ MLA ಹತ್ರ MLC ಅವ್ರ ಹತ್ರ ಎಲ್ಲ ಹೋಗಿ ರಿಕ್ಷಾ ಪಾರ್ಕ್ ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿ ಎಲ್ಲ ಸಿದ್ಧ ಮಾಡ್ಕೊಂಡಿದ್ವಿ. ಆ ಸಿದ್ಧ ಮಾಡಿ ಕೊಡಬೇಕು ಅನ್ನುವ ಕ್ಷಣದಲ್ಲಿಯೇ ನೇರವಾಗಿ ಅವ್ರ ಹತ್ರ ಕೇಳಿದಾಗ ಅವರು ಈ ಒಂದು ಕಾರ್ಯಕ್ರಮವನ್ನು ಒಪ್ಪಿ ನಮಗೆ ರಿಕ್ಷಾ ಪಾರ್ಕನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ಒಂದು ಋಣವನ್ನು ಒಂದು ಚಿಕ್ಕ ಪ್ರಮಾಣದಲ್ಲಿ ತೀರಿಸುವುದಕ್ಕೆ ರಿಕ್ಷಾ ಬಂಧುಗಳು ಅವರನ್ನು ಅಭಿವಂದಿಸ್ತಿದ್ದಾರೆ. ಅವರಿಗೆ ಹೂ, ಹಾರ, ಶಾಲು ಮತ್ತು ಫಲತಾಂಬೂಲವನ್ನು ಕೊಟ್ಟು ಅವರನ್ನು ಗೌರವಿಸಬೇಕಾಗಿ ರಿಕ್ಷಾ ಬಂಧುಗಳಲ್ಲಿ ಕೇಳ್ಕೊಳ್ತೇನೆ. ಅವರಿಗೂ ಕೂಡ ರಿಕ್ಷಾ ಬಂಧುಗಳು ಅಭಿವಂದನೆಯನ್ನು ಸಲ್ಲಿಸುವಂತಹ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿದ್ದಾರೆ. ಅದೇ ಪ್ರಕಾರ ನೀಡಿ ಅವರನ್ನು ಅಭಿವಂದಿಸಬೇಕು ಅಂತ ಕೇಳ್ಕೊಳ್ತೇನೆ.
ರಿಕ್ಷಾ ಚಾಲಕ ಮಾಲಕ ಸಂಘದವ್ರ ಜೊತೆಗೆ ಕೈ ಜೋಡಿಸಿದ್ದಾರೆ. ಅವರನ್ನ ಹೆಸರನ್ನು ನಾನು ಓದಿ ಹೇಳ್ತೇನೆ. ಅವರು ವೇದಿಕೆಗೆ ಬಂದು ನಮ್ಮ ವೇದಿಕೆಯಲ್ಲಿರುವ ಗಣ್ಯರಿಂದ ಶಾಲು ಮತ್ತು ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿ. ಜೋಸೆಫ್, ಶ್ರೀಯುತ ಜೋಸೆಫ್ ಇವರು. ಈಶ್ವರ್ ಕಟೀಲ್, ಪುರುಷೋತ್ತಮ ಆಚಾರ್ಯ, ಗಿರೀಶ್ ಶೆಟ್ಟಿ ಅಜಾರ್, ಶ್ರೀ ಲೋಕಯ್ಯ ಸಾಲಿಯಾನ್, ಶ್ರೀ ದೊಡ್ಡಯ್ಯ ಮೂಲ್ಯ, ಶ್ರೀ ತಿಮ್ಮಪ್ಪ ಕುಲಾಲ್, ತಿಮ್ಮಪ್ಪ ಕೋಟ್ಯಾನ್, ಶ್ರೀ ವಸಂತ್ ಸಾಲ್ಯಾನ್, ವಸಂತರು ಬೇಡ, ಅದ್ಯಾವುದು ಬೇಡ, ವಸಂತ್, ಶ್ರೀ ಕಿರಣ್ ಶೆಟ್ಟಿ, ಶ್ರೀ ಸಂಜೀವ್ ಮಡಿವಾಳ, ರಿಕ್ಷಾ ಚಾಲಕರು ಅಂತಂದರೆ ಬೆವರು ಸುರಿಸಿ ದುಡಿಯುವಂಥವರು, ದಿನದಲ್ಲಿ ಬಹಳ ಪರಿಶ್ರಮ ಪಟ್ಟು ಕಡಿಮೆ ಆದಾಯವನ್ನು ಗಳಿಸುವಂಥವ್ರು. ಆದರೂ ಕೂಡ ಅವರ ಮನಸ್ಸು ಅತ್ಯಂತ ದೊಡ್ಡದು. ಕಳೆದ 6-7 ವರ್ಷಗಳಲ್ಲಿ ಈ ರಿಕ್ಷಾ ಬಂಧುಗಳು 1,53,000ಕ್ಕಿಂತಲೂ ಹೆಚ್ಚು ಮೌಲ್ಯವನ್ನು ಈ ಊರಿನ ಬಡವರಿಗೆ, ವಿದ್ಯಾರ್ಥಿಗಳಿಗೆ, ದುರ್ಬಲರಿಗೆ ಕೊಟ್ಟು ತಮ್ಮ ಔದಾರ್ಯವನ್ನು ಮೆರೆದಿದ್ದಾರೆ. ಅದೇ ಪ್ರಕಾರ ಈ ಬಾರಿಯೂ ಕೂಡ 4-5 ಜನರ ಅಂಥವ್ರನ್ನ ಗುರುತಿಸಿ ತಮ್ಮ ಯಥಾಶಕ್ತಿ ಯಥಾಮತಿ ದುಡಿಮೆಯ ಒಂದು ಭಾಗವನ್ನು ಹಂಚಿಕೊಳ್ಳುವುದರ ಮೂಲಕ ಅವರೆಲ್ಲರ ನೋವಿನ ಜೊತೆಗೆ ತಾವಿದ್ದೇವೆ ಅಂತ ಒಂದು ಸ್ಪಂದಿಸುವಂತಹ ಕಾರ್ಯಕ್ರಮ, ಅವರಿಗೆ ಗೌರವಧನ ನೀಡುವಂಥದ್ದು. ಮೊದಲು ಶರ್ಮಿಳಾ ದೇವರಗುಡ್ಡೆ ಇವರು ಅನಾರೋಗ್ಯದಿಂದ ಇರೋದರಿಂದ ಅವರ ಕುಟುಂಬದವರಿಗೆ ಈ ಒಂದು ಚೆಕ್ಕನ್ನು ರಿಕ್ಷಾ ಮಾಲಕ ಮತ್ತು ಚಾಲಕ ಸಂಘದವರು ನೀಡ್ತಾ ಇದ್ದಾರೆ. ಶೆಟ್ಟಿ, ರೀಟಾ ಉಲ್ಲಂಜೆ, ನಿರ್ಮಿಸಿಕೊಟ್ಟರು. ಅದನ್ನು ಕೆಲಸ ಮಾಡಿದವರು ಗಣೇಶ್ ಮತ್ತು ನವೀನ್ ಅವರು. ಅವರಲ್ಲಿ ಯಾರಾದರೂ ಬಂದಿದ್ದರೆ ವೇದಿಕೆಗೆ ಬಂದು ನಾವು ಒಂದು ಶಾಲನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇವೆ. ಒಂದು ಮುತುವರ್ಜಿ ವಹಿಸಿದವರು ಭರತ್ ಅವರು. ಭರತ್ ಬಂದು ಕೂಡ ಒಂದು ಶಾಲು ಮತ್ತು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಅಂತ ದೇವಸ್ಥಾನದಲ್ಲಿದ್ದಾರೆ ವಿಕ್ಕಿ ಬರಬೇಕಾಗಿ ವಿನಂತಿ. ಸೌಂದರ್ಯ ರಮೇಶ್ ಅವರಿಂದ ಶಾಲು ಮತ್ತು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಈ ಒಂದು ರಿಕ್ಷಾ ಪಾರ್ಕ್ ಸಾಕಾರಗೊಳ್ಳುವುದಕ್ಕೆ ನಮ್ಮ ಜೊತೆಗಿದ್ದವರು ಸೌಂದರ್ಯ ರಮೇಶ್ ಅವರು ಈ ಸಮಾರಂಭದ ಅಧ್ಯಕ್ಷರು ಕೂಡ. ಒಂದೆರಡು ಮಾತುಗಳ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತೇನೆ. ಕಟೀಲ್ ದೇವಿನ ಸ್ಮರಣೆ ಮಂತೊಂದು 6 ಕಿಲೋ ಏನು ಕಾರಗಡ್ಡ ಬರೊಂದು ನಮ್ಮ ಕಟೀಲ್ದ ಪುದರ್ನಿ ದೇಶದ ರಾಜ್ಯೋತ್ಸವ ಒಂದು ಕಟೀಲು ಪಂಪಿನ ಪುದರ್ ನನಾತ್ ಬೆಳೆಪುಲೆಕ ಮಂತಿನ ಸುರೇಶ್ ರಾಯರ್ ಜೋಸೆಫ್ರವ್ರೆ ఒక ಮಾತ ಈ ಒಂದು ಅವಕಾಶ ಇಂಕ ರಿಕ್ಷಾ ಸ್ಟ್ಯಾಂಡಿನ ಮಂತನ ಅವಕಾಶ ಕೊನ್ನ ಈ ರಿಕ್ಷಾ ಓನರು ಬೊಕ್ಕ ಈ ಡ್ರೈವರ್ ನಿಕ್ಲೆ ಸಾಕಾರಡು
ಯಾರೊಂದು ರಿಕ್ಷಾ ಸ್ಟ್ಯಾಂಡ್ ಮನ್ಪುರಂಚ ಒಂದು ಅಂತಾರೆ ಇದು ಎಂಕ್ಲೆಗ್ಲ ಭಾರಿ ಅನುಕೂಲ ಆಗ್ತದೆ. ದಾನೆ ಬಂಡ ಕಟೀಲ್ಡ್ ಸೌಂದರ್ಯ ಪ್ಯಾಲೇಸ್ ಅಂಚನೆ ಈ ಹಾಸ್ಪಿಟ್ಲ್ ಒಂದು ರೆಡ್ಡಿಕ್ಲ ರಿಕ್ಷಾದಕ್ಲಿನ ಅಗತ್ಯ ಖಂಡಿತ ಉಂಟು. ಆ ಒಂದು ಸ್ವಾರ್ಥ ಓಡೋದು ಯಾರು ರೆಡ್ಡು ಅಂಚ ನಿಕ್ಲಿನ ಪೂರ ಸಹಕಾರ ಇತ್ತು ಇಂಕ್ಲಿನ ಬಿಸ್ನೆಸ್ಲು ಅಂತ ಮುಂದುವರಿ ಉಂಡು. ದಾನಿ ನಿಕ್ಲ ಮಾತೆಲ್ಲ ಎಡ್ಡೆ ಮನಸ್ಸು ಸಹಕಾರ ಕೊಡ್ದು ಈ ಒಂಜಿ ಎಲ್ಲಿಯ ಮಟ್ಟದ ರಿಕ್ಷಾ ಸ್ಟ್ಯಾಂಡ್ ಮನ್ಪುಡು ಅಂಚಿನ ಇಂಕೊಂಜಿ ಅವಕಾಶ ಕೊಡ ನಿಕ್ಲೆ ಮಾತಾಡಲಿನ ಕೈ ಮುಗಿದು ನನಾತ್ ನಿಕ್ಲಿನ ಕೈಟ್ ಒಂಜಿ ಎಡ್ಡೆ ಕೆಲಸ ಆಪಿಲಕ್ಕ ಎಂಚಿನ ನಿಕ್ಲು ಎಡ್ಡೆ ಕೆಲಸ ಮನ್ಪುನಲ್ಲ ಐಕ್ಯನ್ನ ಪೂರ್ಣ ಸಹಕಾರ ನಾನು ಕೊರಪೆ ಬಂದದ್ದು ಕೊನೊಂದು ನನ್ನ ಪಾತ್ರನ ಮುಗಿತೀನಿ. ಈ ಸಮಾರಂಭ ಆಗೋದಕ್ಕೆ ಇಲ್ಲಿ ಶಾಮಿಯಾನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಶ್ರೀ ಜಯಣ್ಣ ಅವರು ಕೂಡ ಶಾಲು ಮತ್ತು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ. ಇದರ ಪೂರ್ಣ ಯಾಕಂದರೆ ಪಕ್ಕದಲ್ಲಿ ಆಸ್ಪತ್ರೆ ಇದೆ. ರೋಗಿಗಳಿಗೂ ಕೂಡ ಒಂದು ನಿಲ್ಲುವುದಕ್ಕೆ ಕೊಡುವುದಕ್ಕೂ ಕೂಡ ಒಂದು ಸ್ವಲ್ಪ ಹೊತ್ತು ಆಟೋ ಇಲ್ಲದಿದ್ದರೆ ಕಾಯೋದಕ್ಕೂ ಕೂಡ ಒಂದು ವ್ಯವಸ್ಥಿತ ತಾಣವಾಗಿದೆ. ಹಿತವಾದ ಆಟೋ ಪಾರ್ಕ್ ನಿರ್ಮಾಣ ಮಾಡಿಕೊಟ್ಟಂತಹ ಈ ಒಂದು ಸಮಾರಂಭದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಸಮಾರಂಭದಲ್ಲಿ ಉಪಸ್ಥಿತರಿದ್ದು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದಂತಹ ವೇದಮೂರ್ತಿ ಮುಖ್ಯ ಅನುಮಾನ ಇವರೇ. ಎಲ್ಲ ರಿಕ್ಷಾದವ್ರನ್ನ ಒಟ್ಟುಗೂಡಿಸ್ಕೊಂಡು ನನ್ನ ಹತ್ರ ಫಸ್ಟ್ ಬಂದು ಕೇಳೋದು ಈ ಥರ ಒಂದು ಮಾಡಿ ಅಂತ. ಆಯ್ತು ಸರ್ ನೀವು ಬಂದ ಕೂಡಲೇ ನಾವು ಮಾಡಿಕೊಡ್ತೀವಿ ಅಂತ ನಾನು ತುಂಬ ಹೃದಯದಿಂದ ಇದಕ್ಕೆಲ್ಲ ಉಸ್ತುವಾರಿಯನ್ನು ನಮ್ಮ ಭಾಸ್ಕರ ಇದರಲ್ಲಿ ನಡೆದದು. ಅವರಿಗೆ ಮುಖ್ಯವಾಗಿ ಭಾಸ್ಕರ್ ಭಟ್ರಿಗೆ ಅವರಿಗೆ ನಮ್ಮದು ಚಿಕ್ಕ ಕಿರುಕಾಣಿಕೆ. ಕೂಡ ಹೃತ್ಪೂರ್ವಕ ಅಭಿವಂದನೆಯನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮವನ್ನು ಶಾಂತಿ ಮಂತ್ರದೊಂದಿಗೆ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಧನ್ಯವಾದ.